ಚುನಾವಣೆ ಮೊದಲು ಕಾಂಗ್ರೆಸ್ ಘೋಷಣೆ ಮಾಡಿದ ಗ್ಯಾರಂಟಿಗೆ ಮಾನದಂಡ ಇರಲಿಲ್ಲ. ಇವತ್ತು ಘೋಷಿಸಿದ 4 ಗ್ಯಾರಂಟಿಗಳಿಗೆ ಮಾನದಂಡ ಹಾಕಿದ್ದಾರೆ. ಗೃಹ ಜ್ಯೋತಿ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಕತ್ತಲಿನಲ್ಲಿ ಇಡಲಾಗಿದೆ. ಝೀರೋ ಬಿಲ್ ಜೊತೆಗೆ ಈಗ ಝೀರೋ ಕರೆಂಟ್ ಆಗಿದೆ. ಇಲ್ಲದಿರೋ ಮಾನದಂಡಗಳನ್ನು ತಂದು ಜನರಿಗೆ ಸಮಸ್ಯೆ ಆಗ್ತಿದೆ ಎಂದು ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ವಿಚಾರ ಇಲ್ಲಿನ ರೈತರಿಗೆ ನೀರು ಕೊಡದೆ ರಾತ್ರಿ ತಮಿಳುನಾಡಿಗೆ ನೀರು ಬಿಡಲಾಗ್ತಿದೆ. ಇದು ರಾಜ್ಯದ ರೈತರಿಗೆ ಮಾಡಿರೋ ದೊಡ್ಡ ಅನ್ಯಾಯ. ಇದರ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿದೆ ಎಂದರು. ಮತ್ತೆ ಈ ಯೋಜನೆ ಜಾರಿಯಾಗಿ ಇಂದಿರಾ ಗಾಂಧಿಯವರ ಮತ್ತೆ ಮರುಕಳಿಸಿದೆ ಅಂತ ನನಗೆ ಅನಿಸಿದೆ. ಇಂದಿರಾ ಗಾಂಧಿಯವರ ಗತವೈಭವದಲ್ಲಿ ಎಮರ್ಜೆನ್ಸಿ ಅನ್ನುತ್ತದೆ. ಇವತ್ತು ದ್ವೇಷದ ರಾಜಕಾರಣ, ಮಾಧ್ಯಮದವರ ಮೇಲೆ ಕೇಸು, ಸೋಷಿಯಲ್ ಮೀಡಿಯಾದವರ ಮೇಲೆ ಕೇಸು, ಅದು ಆರೋಪ ಮಾಡಿದವರ ಮೇಲೆ ಕೇಸು, ಭ್ರಷ್ಟಾಚಾರ ಇದೆ ಅಂತ ಹೇಳಿದ ಅಧಿಕಾರಿಗಳ ಮೇಲೆ ಕೇಸು, ಭ್ರಷ್ಟಾಚಾರದ ಆರೋಪವನ್ನು ರಾಜ್ಯಪಾಲರು ಕೊಟ್ಟರೆ ಅವರೊಂದು ಜೈಲಿಗೆ ಹಾಕೊಂಡು, ಹಾಗಾಗಿ ಎಮರ್ಜೆನ್ಸಿ ಅನ್ನೋದು. ಈಗ ರಾಜ್ಯದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ, ಕಾವೇರಿ ವಿವಾದದ ವಿಚಾರದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ರೈತರಿಗೆ ಅದು ಸಮಸ್ಯೆ ಆಗುತ್ತೆ. ಕರ್ನಾಟಕ ರೈತರ ಇಚ್ಛೆಯನ್ನು ಪೂರೈಸಿದೆ. ಕರ್ನಾಟಕದ ರೈತರಿಗೆ ನ್ಯಾಯವನ್ನು ಕೊಡದೆ, ಕರ್ನಾಟಕ ರೈತರಿಗೆ ಬೇಕಾಗಿರ್ತಕ್ಕ ನೀರನ್ನು ಕೊಡದೆ ರಾತ್ರಿ ಇವತ್ತು ತಮಿಳುನಾಡಿಗೆ ಬಿಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇದು ಕರ್ನಾಟಕದ ರೈತರಿಗೆ ಮಾಡಿರ್ತಕ್ಕಂಥ ಹೋರಾಟ ಮುಂದೆ